ಅರ್ಪಿಸುವ ನಮ್ಮ ಸೌರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯಲಘು ಮ್ಯಾಮ್ ಸಾಗದಾಗಿರುವಂತಹ ದೋಸೆ ಅಂತೂ ರೆಡಿ ಮಾಡಿಟ್ಟಿದ್ದಾರೆ. ಈಗ ಸ್ಪೆಷಲ್ ಆಗಿ ಏನು ನುಗ್ಗೆ ಸೊಪ್ಪಿನಿಂದ ಒಂದು ಡಿಶ್ ಮಾಡ್ತಾರೆ ಅಂತ ಹೇಳಿದ್ರು. ಏನು ಮಾಡ್ತಾರೆ ಅಂತ ಹೌದು ಹೇಳುವ. ಎಸ್ ಮ್ಯಾಮ್, ನುಗ್ಗೆ ಸೊಪ್ಪಿನ ಬುರ್ಜಿ ಅಲ್ಲ, ಎಗ್ ಬುರ್ಜಿ. ಎಗ್ ಬುರ್ಜಿ ಅಂತೂ ನಾರ್ಮಲ್ ಎಲ್ಲರಿಗೆ ಗೊತ್ತಿರುತ್ತೆ. ಅದನ್ನು ನುಗ್ಗೆ ಸೊಪ್ಪು ಬಳಸ್ತಾರೆ. ನುಗ್ಗೆ ಸೊಪ್ಪು ಬಳಸಿದ್ರೆ ಆರೋಗ್ಯಕ್ಕೆ ಸ್ವಲ್ಪ ಉತ್ತಮ ಹೇಳಿ ನಾವು ಅದನ್ನು ಬಳಸಿ, ಅದೇನು ಗೊತ್ತೇ ಆಗುದಿಲ್ಲ, ಎಗ್ ಬುರ್ಜಿ ಹಾಗೆ ಆಗ್ತದೆ. ಎಗ್ ಬುರ್ಜಿ ಹೇಳಿದ್ರೆ ನಮಗೆಲ್ಲ ಖುಷಿ ಅಲ್ಲ, ಖುಷಿ. ಹೌದು, ಅದರ ಜೊತೆ ಈಗ ನುಗ್ಗೆ ಸೊಪ್ಪು ಇದ್ದಾಗ ಡಿಫ್ರೆಂಟ್ ಟೇಸ್ಟ್ ಇರ್ಬೋದಲ್ಲ. ಸ್ಟಾರ್ಟ್ ಮಾಡುವ. ಒಂದು ಬಾಣಲ್ಲಿ ಇಡುವ. ಫಸ್ಟಿಗೆ ಬನ್ನಲ್ಲ. ಇದನ್ನು ತುಂಬಾ ಸಿಂಪಲ್ ಆದ ರೆಸಿಪಿ, ಕ್ವಿಕ್ ಆಗಿ ಮಾಡುವಂತ. ಏನು ಬುರ್ಜಿ ಅಂತ ಹೇಳಿದ್ರೆ ಸ್ವಲ್ಪ ಬೇಗನೆ ಆಗ್ತದೆ. ಬಟ್ ನುಗ್ಗೆ ಸೊಪ್ಪನ್ನ ಏನು ಸ್ವಲ್ಪ ಯೂಸ್ ಮಾಡ್ತಿದ್ದೇವೆ. ಅದೇ ಇದನ್ನು ಚೆನ್ನಾಗಿ ತೊಳೆದು ನಾವು ಸಣ್ಣ ಹೆಚ್ಚಿಟ್ಕೊಂಡಿದ್ದೇನೆ ನಾನು, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರಲ್ಲ. ಇದಕ್ಕೆ ಆಯಿಲ್ ಯಾವ್ದು ಹಾಕೋದು? ಈಗ ಸ್ವಲ್ಪ ತುಪ್ಪ ಹಾಕಿದ್ರೆ ಬಹಳ ಒಳ್ಳೆಯದು, ಪರಿಮಳ ಬರ್ತದೆ. ಓಕೆ. ಹಾಗೂ ತುಪ್ಪ ಅಂತ ಹೇಳಿದ್ರೆ ತುಂಬಾ ಬೇಡ, ಒಂದು ಚಮಚದಷ್ಟು ಸಾಕು. ಓಕೆ. ಕೇಸರಿಯವರ ಶುದ್ಧವಾದ ಹಸಿರು ತುಪ್ಪ ಅಲ್ಲ, ಸಾಕಾಗುತ್ತಾ? ಸಾಕು. ಸ್ವಲ್ಪ ಅದು ಬಿಸಿ ಆಗುವಾಗ ಬಾಣಲೆ ಕಾಯಿಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕಟ್ ಮಾಡಿಕೊಂಡು ಹಾಕೊಳ್ಳೋಣ. ಓಕೆ. ಒಳ್ಳೆ ಕಾಯಬೇಕು ಸುರಿಗೆ. ನಾವು ನಾರ್ಮಲ್ ಆಗಿ ಆಯಿಲಲ್ಲೇ ಬುರ್ಜಿ ಮಾಡ್ತೇವೆ, ಬಟ್ ಇವತ್ತು ಸ್ಪೆಷಲ್ ಆಗಿ ನಾವು ತುಪ್ಪದಲ್ಲಿ ಮಾಡ್ತಿದ್ವಲ್ಲ. ತುಪ್ಪದಲ್ಲಿ ಮಾಡಿದ್ರೆ ಸಹ ತುಂಬ ಒಳ್ಳೆಯದು, ಚೆನ್ನಾಗಿ ಅದರ ಪರಿಮಳ. ಯಾಕೆ ಹೇಳಿದ್ರೆ ಈಗ ನಾವು ಆನಿಯನ್ ಎಲ್ಲ ಹಾಕಿ ಮಾಡುದಲ್ಲ, ಅದನ್ನು ಫ್ರೈ ಮಾಡ್ಕೊಂಡು ಮಾಡ್ತಿದ್ದೇವೆ. ಸ್ವಲ್ಪ ತುಪ್ಪ ಬಿಸಿ ಆಗುವಾಗ ಈರುಳ್ಳಿ ಹಾಕ್ತಿದ್ದೀರಲ್ಲ? ಹಾಕ್ತಾ ಇದ್ದೇನೆ. ಈರುಳ್ಳಿ ತುಂಬ ಸಹ ಹಾಕೊಳ್ಬಹುದು, ಮತ್ತೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು, ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಇವತ್ತು ನಾವು ನಾನಾವರ ಮಸಾಲೆ ಯೂಸ್ ಮಾಡಿ ಮಾಡುವಂತ. ನೀವು ಅದು ಅಲ್ಲದಿದ್ರೆ ಸಿಂಪಲ್ ಆಗಿ ಸಹ ಮಾಡಬಹುದು, ಖಾಲಿ ಮೆಣಸಿನ ಹುಡಿಯನ್ನು ಬಳಸಿ ಸಹ ಮಾಡಬಹುದು. ಬಟ್ ಆ ಒಂದು ನಾನಾವರ ಕುಂದಾಪುರ ಮಸಾಲ, ಅದು ಚಿಕನ್ ಮಸಾಲ ಒಂದು ಹಾಕಿದ್ರೆ ಅದರ ಟೇಸ್ಟ್ ಬಹಳ ಪರಿಮಳಯುಕ್ತವಾಗಿ ಬರ್ತದೆ. ಮಸಾಲೆ ಇದ್ರೆ ಸಾಕು, ಬೇರೆ ಜಾಸ್ತಿ ಏನು ಆಡ್ ಮಾಡಬೇಕು ಅಂತಿಲ್ಲ. ಹಾಗಾಗಿ ನಾನಾವರ ಕುಂದಾಪುರ ಚಿಕನ್ ಮಸಾಲನ ಕೊನೆಗೆ ಹಾಕೊಳ್ಳ ನಾವು. ಈಗ ಇದು ಸ್ವಲ್ಪ ನೋಡಿ ಒಳ್ಳೆ ಫ್ರೈ ಆಗುವಾಗ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತದೆ ಹೇಳುವಾಗ ಒಂದು ಟೊಮೆಟೊ ಹಾಕ್ಕೊಳ್ತಿದ್ದೇನೆ. ಈಗ ನಾನು ಕೇವಲ ಎರಡೇ ಎಗ್ ಅನ್ನು ಬಳಸ್ತಿದ್ದೇನೆ. ಮತ್ತೆ ಒಂದು ಬೌಲ್ ಈ ನುಗ್ಗೆ ಸೊಪ್ಪಲ್ಲ. ಟೊಮೆಟೊ ಸ್ವಲ್ಪ ಬೆಂದ ನಂತರ ಆಡ್ ಮಾಡ್ಕೊಳ್ಳೋಣ. ಇನ್ನು ಈ ಜಿಂಜರ್, ಓಕೆ, ಶುಂಠಿಯನ್ನು ಸಣ್ಣದಾಗಿ ಹೆಚ್ಚಿಟ್ಟುಕೊಂಡು ಹಾಕ್ತಿದ್ದೇನೆ. ಇಲ್ಲಿ ಬೇಕಿದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಸಹ ಯೂಸ್ ಮಾಡಬಹುದು. ನಾವು ಆಲ್ರೆಡಿ ಈಗ ಎಲ್ಲ ಏನು ನಾವೇ ಮಾಡಿದಂಥದ್ದನ್ನು ಯೂಸ್ ಮಾಡಬೇಕು. ಹೀಗೆ ಪ್ರಿಸರ್ವೇಟಿವ್ ಹಾಕಿದ್ರೆ ಸ್ವಲ್ಪ ಮತ್ತೆ ಏನ್ ಮಾಡುದು, ಒಮ್ಮೊಮ್ಮೆ ಈಗ ಅರ್ಜೆಂಟಿಗೆ ಬೇಕಿದ್ರೆ ನಮ್ಗೆ ಅದನ್ನೇ ನಾವು ಯೂಸ್ ಮಾಡಬೇಕಾಗ್ತದೆ. ಇಲ್ಲದ್ರೆ ನಾವು ಅದನ್ನ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಅದು ತುಂಬಾ ಸಮಯ ಬರುವುದಿಲ್ಲ ಹೇಳಿ ಹೊರಗಡೆಯಿಂದ ತಗೊಳ್ತೇವೆ, ಹೊರಗಿನಿಂದ ತಗೊಳ್ತೇವೆ. ನಮ್ಗೆ ಈಸಿ ಸಹ ಆಗ್ತದೆ. ಇಷ್ಟ ಆಗುವಾಗ ಇದಕ್ಕೆ ಸೊಪ್ಪು ಹಾಕುವ ಮೊದಲು ಸ್ವಲ್ಪ ಈ ನಮ್ಮ ಕುಂದಾಪುರ ಮಸಾಲೆಯನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಸಣ್ಣ ಉರಿಯಲ್ಲಿ. ಒಂದು ಅರ್ಧ ಚಮಚ ಸಾಕು. ಇದು ಈಗ ನಮ್ದು ಯಾಕೆ ಹೇಳಿದ್ರೆ ಎರಡೇ ಮೊಟ್ಟೆ ಅಲ್ಲ, ಹಾಗಾಗಿ ಅರ್ಧ ಸ್ಪೂನ್ ಸಾಕು ಅಂತ ಹೇಳ್ತಿದ್ದೀರಲ್ಲ. ಅಥವಾ ಎಲ್ಲೋ ಪೌಡರ್ ಮತ್ತೆ ಇದಲ್ಲದಿದ್ರೆ ಅದನ್ನು ಹಾಕೊಂಡು ಮಾಡಬಹುದಲ್ಲ. ಆಕ್ಚುಲಿ ಇದರಲ್ಲಿ ಎಲ್ಲ ಮಿಕ್ಸ್ ಆದ ಕಾರಣ ಇದು ಒಳ್ಳೇದು. ಆಕ್ಚುಲಿ ಒಂದು ಪ್ಯಾಕೆಟ್ ತಗೊಂಡು ಇಟ್ಕೊಂಡ್ರೆ ಅರ್ಧ ಚಮಚ ಸಾಕು. ಸಾಕಾಗುತ್ತಾ? ಪರಿಮಳ ಕೂಡ ನೋಡಿ ಚೆನ್ನಾಗಿದೆಲ್ಲ. ಅದು ಸಹ ತುಪ್ಪದೊಟ್ಟಿಗೆ ಸೇರುವಾಗ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ. ನಿಮ್ಮ ಕೇಸಿ ತುಪ್ಪ ಮತ್ತು ನಾನಾ ಮಸಾಲ ಎರಡು ಸೇರಿದ್ರೆ ಬಹಳ ಸೊಗಸಾಗಿ ಬರ್ತದೆ. ಈಗ ಇದು ಸ್ವಲ್ಪ ಫ್ರೈ ಆಗುವಾಗ ಈ ಮಸಾಲೆ ಇದನ್ನು ಹಾಕೊಳ್ಳೋದು, ಸೊಪ್ಪನ್ನು ಹಾಕೊಳ್ಳೋದಲ್ಲ. ಚೆನ್ನಾಗಿ ಅದನ್ನು ಕೂಡ ನೀವು ಸ್ವಲ್ಪ ಕಟ್ ಮಾಡಿದಾಗ ಕಾಣ್ತಾ ಉಂಟು. ನೀರಲ್ಲಿ ಏನು ಯೂಸ್ ಮಾಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ಸ್ವಲ್ಪ ಉರಿ ಸಣ್ಣದು ಮಾಡ್ಕೊಳ್ಳಿ. ಜಾಸ್ತಿ ಫ್ರೈ ಆಗಬೇಕಾ ಇದು? ಇಲ್ಲ, ನಾನು ಹೇಳ್ತೇನೆ. ಈಗ ಸಣ್ಣ ಉರಿ ಮಾಡಿ ನಾವು ಸಿಮ್ಮಲ್ಲಿ 1 ನಿಮಿಷ ಮುಚ್ಚಳವನ್ನು ಮುಚ್ಚಿ ನಾವು ಇದನ್ನು ಅಲ್ಲಿಗೆ ಬೇಯಿಸ್ಕೊಳ್ಬೇಕು. ಅಂದ್ರೆ ನೀರು ಹಾಕ್ಲಿಕ್ಕೆ ಇಲ್ಲ. ಓಕೆ, ಮುಚ್ಚಳವನ್ನು ಮುಚ್ಚಿ ನೀರು ಬಿಡುತ್ತೆ ಅದು? ಹೌದು. ಚೂರು ಉಪ್ಪು ಹಾಕ್ಕೊಳ್ತೇನೆ ಸುರಿಗೆ. ಆವಾಗಲೇ ಹಾಕಲಿಲ್ಲ? ಇಲ್ಲ ಇಲ್ಲ, ಸ್ವಲ್ಪ ಉಪ್ಪನ್ನು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಬೇಕು. ಮತ್ತೆ ಹಾಕ್ಕೊಳ್ಳಿಕ್ಕೆ ಇಲ್ಲ, ಮೊಟ್ಟೆ ಹಾಕಿದ ಮೇಲೆ ಮತ್ತೆ ಇಲ್ಲ ಹಾಕೊಳ್ಳಿ. ಬುರ್ಜಿಗೆಲ್ಲ ಸ್ವಲ್ಪ ಉಪ್ಪು ಜಾಸ್ತಿ ಬೇಕಾಗುತ್ತಲ್ಲ, ಚೆನ್ನಾಗಿರುತ್ತೆ. ಇನ್ನೊಂದು ಚೂರು ಮುಚ್ಚಳ ಮುಚ್ಚಿ ಸಿಮ್ಮಲ್ಲಿ 1 ನಿಮಿಷ ನಾವು ಇದನ್ನು ಅಲ್ಲೇ ಬೇಯಿಸ್ಕೊಳ್ಳೋಣ. ಇದು ಬೇಗ ಬೇಯ್ತದೆ. ಓಕೆ, 1 ನಿಮಿಷ ಆಗಿದ್ರೆ ಮುಚ್ಚೋದು ಅಲ್ಲ.
ಎಸ್ ಎಸ್ ಮ್ಯಾಮ್, ನೀವು ಯಾವಾಗಲೂ ನೋಡಿದ್ರು ಕೂಡ ಏನು ಆರೋಗ್ಯವರಿದ ಅಂತ ಅಂದರೆ ಈಗ ಹೆಲ್ತಿಗೆ ಒಳ್ಳೆಯದಾಗುವಂಥದ್ದೇ ಅಡುಗೆ ಮಾಡ್ತಾಯಿದ್ರು. ಈ ಥರ ನುಗ್ಗೆ ಸೊಪ್ಪು ಇದೆಲ್ಲ ಮಾಡ್ತಾರೆ. ಈಗ ನುಗ್ಗೆ ಸೊಪ್ಪಲ್ಲೆಲ್ಲ ಏನು ಹೆಲ್ತಿಗೆ ಆರೋಗ್ಯಕ್ಕೆ ಏನು ತುಂಬ ಕ್ಯಾಲ್ಸಿಯಂನಿಂದ ತುಂಬಿರುವಂಥದ್ದು. ನಾನು ಹೇಳಿದೆಲ್ಲ, ನುಗ್ಗೆ ಸೊಪ್ಪಿನ ಒಂದು ಇಷ್ಟು ಜ್ಯೂಸ್ ಅಂತೆ ಬೆಳಿಗ್ಗೆ ಕುಡಿದ್ರೆ ಯಾವುದೇ ರೋಗವನ್ನು ಗುಣಪಡಿಸುವಂಥ ಶಕ್ತಿ ಅದಕ್ಕೆ ಉಂಟಂತೆ ನುಗ್ಗೆ ಸೊಪ್ಪಿನಲ್ಲ. ಓಕೆ, ಅದರಿಂದಾಗಿ ನಾವೀಗ ಒಂದು ಗೂಗಲಲ್ಲಿ ಸರ್ಚ್ ಮಾಡಿದರೆ ಸಾಕು, ನಮಗೆ ನುಗ್ಗೆ ಸೊಪ್ಪಿನಲ್ಲಿರುವಂತಹ ಎಲ್ಲ ಆರೋಗ್ಯಭರಿತ ಅಂಶಗಳು ನಮಗೆ ಅದರಲ್ಲಿ ಗೊತ್ತಾಗ್ತದೆ. ಮತ್ತು ಕೆಲವು ಎಲ್ಲ ಈ ಡಿಸೀಸ್ಗಳಿಗೆ ಸ್ವಲ್ಪ ರಾಮಬಾಣ ಅಂತ ಹೇಳ್ತಾರೆ, ಇರ್ಬೋದು. ನಾನು ಮಾತ್ರ ವಾರದಲ್ಲಿ ಅಥವಾ 15 ಡೇಸ್ಗೊಮ್ಮೆ ಆದರೂ ಒಂದು ನುಗ್ಗೆ ಸೊಪ್ಪಿನ ಉಕ್ಕರಿಯ, ನುಗ್ಗೆ ಸೊಪ್ಪಿನ ದೋಸೆಯ, ನುಗ್ಗೆ ಸೊಪ್ಪಿನ ಪಡ್ಡುವ ಎಂತಾದ್ರೂ ಒಂದು ಮಾಡ್ತೇನೆ. ಆಕ್ಚುಲಿ ನೋಡಿ, ನುಗ್ಗೆ ಇದು ಅದರ ಮರ ಇದ್ರೂ ಕೂಡ ಮನೆಯಲ್ಲಿ ಅದರಲ್ಲಿ ನುಗ್ಗೆಕಾಯಿ ಆಗದಿದ್ರು ಕೂಡ ಅದರ ಸೊಪ್ಪನ್ನು ಕೂಡ ಅಡಿಗೆಯಲ್ಲಿ ಬಳಸ್ಕೊಳ್ಬೋದು. ಹಾಗಾಗಿ ನುಗ್ಗೆ ಕೋಡು ಸಹ ಬಹಳ ಆರೋಗ್ಯ ಭರಿತವಾದದ್ದು, ಸೊಪ್ಪು ಸಹ ಹಾಗೆ. ಅಂದರೆ ಆಲ್ ಟೈಮ್ ನಮಗೆ ಈಗ ನುಗ್ಗೆದಲ್ಲಿ ನಮಗೆ ಅಡಿಗೆ ಎಲ್ಲ ಮಾಡ್ಕೊಳ್ಬೋದು. ಮತ್ತೆ ಡಯಾಬಿಟಿಕ್ ಪೇಷಂಟ್ಗಳಿಗೆಲ್ಲ ಭಾರಿ ಒಳ್ಳೇದಂತೆ. ಸಾಕು, ಇದು 1 ನಿಮಿಷ ಆಯ್ತಾ ನೋಡಿ. ಹೌದು, ಸಾಕಾಗುತ್ತಲ್ಲ. ಈಗ ನೋಡಿ ಕರೆಕ್ಟಾಗಿ ಬೆಂದಿದೆ ನೋಡಿ, ಬೆಂದಿದೆ ಅಲ್ಲ. ಇನ್ನು ಈ 2 ಮೊಟ್ಟೆಯನ್ನು ಆ್ಯಡ್ ಮಾಡ್ಕೊಡೋದಲ್ಲ. ಮೊಟ್ಟೆ ಹಾಕುವಾಗ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕಲ್ಲ. ಇನ್ನು ಇದನ್ನೀಗ ಮುಚ್ಚಲಿಕ್ಕಿಲ್ಲ, 1 ನಿಮಿಷ ಪುನಃ ಮುಚ್ಚಿಕೊಂಡು ಹಾಗೆ ಮುಚ್ಚುವುದಾ? ಹಾಗೆ ಬೇಯಬೇಕು 1 ನಿಮಿಷ, ಒಂದೇ ನಿಮಿಷ ನಾನು ಹೇಳ್ತೇನೆ ನಿಮಗೆ. ಅಂದ್ರೆ ಅದು ಮಿಕ್ಸ್ ಆಗುವಾಗ ಎಲ್ಲ ಸ್ವಲ್ಪ ಏನು ಎಗ್ ಇದಾದ್ರೆ ಬೇಯ್ತದೆ ನೋಡಿ. ನೋಡಿ ನಾನು ಹೇಳ್ತೇನೆ ಈಗ ಏನು ಮಾಡಬೇಕು. ಕಾಯಬೇಕು, 1 ನಿಮಿಷ ಕಾಯಬೇಕು. ಅವಸರ ಬೇಡ ಅಂತ ಬೇಡ. ಓಕೆ, ಅವಸರವೇ ದುಃಖಕ್ಕೆ ಕಾರಣ ಅಲ್ಲ. ಏನಾದ್ರೂ ಆಯ್ತಾ? ಇಲ್ಲಲ್ಲ, ಇಲ್ಲ. ಈಗ ಯಾಕೆ ಹೇಳಿದ್ರೆ, ಸೀದಾ ನಾವು ಆಗಲೇ ಹೀಗೆ ಮಾಡಿ ಅದನ್ನು ತಿರುಗಿಸ್ಕೊಳ್ಬೋದು. ಒಂಚೂರು ಉರಿ ದೊಡ್ಡದು ಮಾಡಿ ನಮ್ಗೆ ಸ್ವಲ್ಪ ಸಣ್ಣ ಸಣ್ಣ ಪೀಸಸ್ಗಳು ಈ ತರ ಮೊದಲೇ ನಾವು ಬೇಯಿಸಿದಾಗ ಸಿಗುತ್ತೆ ಅಂತ. ಹೀಗೆ ಓಪನ್ ಇಟ್ಟು ಮಾಡಿ ಇನ್ನು ಬೇಕಿದ್ರೆ ಇದರ ಒಟ್ಟಿಗೆ ಹೀಗೆ ತಿರುಗಿಸ್ಕೊಳ್ಳೋಣ ನೋಡಿ. ಓಕೆ, ಅಲ್ಲಿಗೆ ಒಂದು ಸ್ವಲ್ಪ ಅದು ಗಟ್ಟಿ ಆಗುತ್ತೆ ಅಲ್ಲ. ಹೌದು, ಇನ್ನು ಬೇಕಿದ್ರೆ ಎಲ್ಲ ಮಾಡ್ಕೊಳ್ಳೋದು. ಈ ನುಗ್ಗೆ ಸೊಪ್ಪಿನಲ್ಲಿ ಒಂದು ಸ್ವಲ್ಪ ಚೊಗರ ಅಂಶ ಇರ್ತದೆ. ಆ ಚೊಗರ ಅಂಶ ಎಲ್ಲ ಈಗ ಏನಾಗ್ತದೆ, ಈ ಎಗ್ ಅದನ್ನು ಹೀರಿಕೊಳ್ತದೆ. ಹಾಗೆ ನಮ್ಗೆ ಅದು ತಿನ್ನುವಾಗ ಏನು ಇಲ್ಲದೆ ಕೆಲವರು ನುಗ್ಗೆ ಸೊಪ್ಪು ಹೇಳಿದ್ರೆ ಕಹಿ ಅಂತ ಹೇಳ್ತಾರೆ. ನಾನು ಹೀಗೆ ನುಗ್ಗೆ ಸೊಪ್ಪಿನ ಉಕ್ಕರಿ ಮಾಡುವಾಗ ಸೊಪ್ಪಿದ್ದು ಚೂರು ಬೆಲ್ಲ ಹಾಕೊಳ್ತೇನೆ, ಯಾಕೆಂದ್ರೆ ಆ ಚೊಗರ ಅಂಶ ಹೋಗ್ಲಿಕ್ಕೆ. ನೋಡಿ, ಹೀಗೆ ಸ್ವಲ್ಪ ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ತುಂಬಾ ಬೇಡ. ಯಾಕೆಂದ್ರೆ ನಮ್ಗೆ ಸ್ವಲ್ಪ ಸಣ್ಣ ಸಣ್ಣ ಪೀಸಸ್ ತಿನ್ನುವಾಗ ಸಿಕ್ಕಿದ್ರೆ, ಈಗ ಊಟ ಮಾಡುವಾಗ ಆಗ್ಲಿ ಅಥವಾ ಚಪಾತಿ ತಿನ್ನುವಾಗ ಸಿಕ್ಕಿದ್ರೆ ನಮ್ಗೆ ತುಂಬಾ ಖುಷಿ ಆಗ್ತದೆ. ಸಣ್ಣ ಉರಿ ಮಾಡಿ ಒಂದು ಸ್ವಲ್ಪ ಇದನ್ನು ಮಾಡುವಾಗ ಸ್ವಲ್ಪ ಪೇಷನ್ಸ್ ಅಲ್ಲಿ ಮಾಡಿದ್ರೆ ತುಂಬಾ ರುಚಿಕರವಾಗಿ ಹೀಗೆ ಮಾಡ್ತೇವೆ ನಾವು ಅಲ್ವಾ. ಅದು ಸ್ಕ್ರಾಂಬಲ್ಡ್ ಎಗ್ ಗೊತ್ತಾಗಲ್ಲ, ಎಗ್ ಹಾಕಿದ್ವಾ ಇಲ್ಲಂದ್ರೆ ಗೊತ್ತಾಗಲ್ಲ. ಅದಕ್ಕೀಗ ನಮ್ಗೆ ಇದರಲ್ಲಿ ನಮ್ಗೆ ಆ ಗ್ರೀನ್ ಎಲೆಯ ಒಟ್ಟಿಗೆ ಒಂದ್ ಸಣ್ಣ ಸಣ್ಣ ವೈಟ್ ಪೀಸಸ್ ಸಿಕ್ಕಿದ್ರೆ ಖುಷಿ. ಯಾಕೆ ಹೇಳಿದ್ರೆ ಅದನ್ನೇ ಚೊಗುರಾಂಶವನ್ನು ಅದು ಹೀರಿಕೊಳ್ಬೇಕು ಹೇಳಿ ಮಾತ್ರ ಹೀಗೆ ಮಾಡುದು. ಪ್ರಾಪರ್ ಆಗಿ ನಾನ್ ವೆಜ್ ತಿನ್ನೋರಿಗೆಲ್ಲ ಆ ತರ ಪೀಸ್ ತೆಗಿಬೇಕು. ಹೌದು ನೋಡಿ, ಕೊಡಿ ನಾನ್ ವೆಜ್ ತಿನ್ನೋರಿಗೆ ಅದು ಜಾಸ್ತಿ ಮಿಕ್ಸ್ ಆಗ್ಬೇಕಲ್ಲ. ನೋಡಿ ಹೇಗೆ ಬಂತು ನೋಡಿ. ಹೌದು, ಚೆನ್ನಾಗಿ ಉಂಟು ನೋಡಿ. ಅದ್ರಲ್ಲಿ ಗೊತ್ತಾಗ್ತದೆ ನೋಡಿ, ಅದು ಏನು ಮೊಟ್ಟೆಯ ಕಾಣ್ತುಂಟು. ಇಲ್ಲದ್ರೆ ನುಗ್ಗೆ ಸೊಪ್ಪಿನ ಉಕ್ಕರಿ ಹೇಳಿದ್ರೆ ಮಕ್ಕಳು ಬಾ ಅದು ಬೇಡ ನಮ್ಗೆ ಅಂತ ಹೇಳ್ತಾರಲ್ಲ, ಅದ್ರೊಟ್ಟಿಗೆ ಮೊಟ್ಟೆ ಉಂಟಾ ಹೇಳುವಾಗ ಅದ್ರ ಜೊತೆ ತಿಂತಾರೆ ನೋಡಿ. ಒಂದು ಹಳದಿ ಹಾಕೊಂಡು ಸಹ ಮಾಡ್ಕೊಳ್ಬಹುದು, ಖಾಲಿ ಹಳದಿ ಮತ್ತು ಮೆಣಸಿನ ಹುಡಿ ಹಾಕಿ ಸಹ ಮಾಡಬಹುದು. ಇಲ್ಲದ್ರೆ ಈ ಚಿಕನ್ ಮಸಾಲೆ ಹಾಕಿ ಸಹ ಮಾಡಬಹುದು. ಅಥವಾ ನೀವು ಈ ಸ್ವಲ್ಪ ಒಂದು 1/4 ಸ್ಪೂನಿನಷ್ಟು ಗರಂ ಮಸಾಲೆ ಪುಡಿ ಸಹ ಹಾಕಿ ಸಹ ಮಾಡಬಹುದು. ಈ ಮಸಾಲೆ ಹಾಕಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರ್ತದೆ. ಆಯ್ತು, ಆಫ್ ಮಾಡ್ಕೊಳ್ಳಿ. ಆಯ್ತು, ಪರಿಮಳ ಉಂಟಲ್ಲ ಒಳ್ಳೆ. ಓಕೆ, ಇನ್ನು ಸರ್ವ್ ಮಾಡೋದಲ್ಲ. ಈಗ ಸರ್ವ್ ಮಾಡೋದಲ್ಲ. ಓಕೆ, ಸರ್ವ್ ಮಾಡೋಣ. ಊಟದ ಜೊತೆ ಈ ತರ ಸಿಕ್ಕಿದ್ರೆ ಗಮ್ಮತ್. ಗಂಜಿ ಇರ್ಬೇಕು. ಗಂಜಿ ಊಟಕ್ಕೆ ಭಾರಿ ಒಳ್ಳೆದ. 2 ಮೊಟ್ಟೆ ಇದ್ರೆ ಸಾಕು ಒಬ್ಬರಿಗೆ ಅಲ್ಲ. ಮತ್ತೆ ಅಷ್ಟು ಸೊಪ್ಪು ಹಾಕಿ ಗೊತ್ತೇ ಆಗಲ್ಲ ನೋಡಿ. ಹೌದು, ಸೊಪ್ಪು ಅದಕ್ಕೆ ಒಂದು ಬೌಲ್ನಷ್ಟು ಸೊಪ್ಪು ಹಾಕೊಳ್ಬೇಕು ಅದಕ್ಕೆ.
ಆಗಲೇ ಅದರಲ್ಲಿ ಅದರದ್ದು ಆರೋಗ್ಯ ಭರಿತ ಅಂಶ ಅದಕ್ಕೆ ಕರೆಕ್ಟಾಗಿ ಸಿಗೋಣ ನೋಡಿ. ಓಕೆ, ಬಿಸಿ ಬಿಸಿಯಾದಂತಹ ನುಗ್ಗೆ ಸೊಪ್ಪು ಮತ್ತು ಎಗ್ ಬಳಸಿ ಬುರ್ಜಿ ಮಾಡಿದ್ದೀರಲ್ಲ. ಓಕೆ, ಟೇಸ್ಟ್ ಅಂತೂ ಗಮ್ಮತ್ ಇರ್ಬೋದು. ಟೇಸ್ಟ್ ನೋಡಲ್ಲ ಹಾಗಾದ್ರೆ ಈಗ. ಓಕೆ, ಧನ್ಯವಾದ ಮ್ಯಾಮ್. ಸಾಕಾಗಿರುವಂತಹ ಎಗ್ ಬುರ್ಜಿ ಅಂದರೆ ನುಗ್ಗೆ ಸೊಪ್ಪು ಬಳಸಿ ಎಗ್ ಬುರ್ಜಿ ಮಾಡಿದರೆ ಚೆನ್ನಾಗಿ ಬಂದಿದೆ ಅಂತ ಕಾಣ್ತಾ ಉಂಟು. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋದು. ನುಗ್ಗೆ ಸೊಪ್ಪಿನ ಎಗ್ ಬುರ್ಜಿ ತಯಾರಿಸುವ ವಿಧಾನ. ಮೊದಲಿಗೆ 1 ಚಮಚದಷ್ಟು ತುಪ್ಪವನ್ನು ಬಿಸಿ ಮಾಡಿಕೊಂಡು ಕರಿಬೇವು, ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊವನ್ನು ಹುರಿದು, ಹೆಚ್ಚಿದ ಶುಂಠಿ, 1 ಚಮಚದಷ್ಟು ಚಿಕನ್ ಮಸಾಲಾ ಪುಡಿ, 1 ಕಪ್ ನುಗ್ಗೆ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ 1-2 ನಿಮಿಷ ಬೇಯಿಸಿ. ಸೊಪ್ಪು ಬೆಂದ ನಂತರ 2 ರಿಂದ 3 ಮೊಟ್ಟೆ ಹೊಡೆದು 1 ನಿಮಿಷದಷ್ಟು ಮುಚ್ಚಳ ಮುಚ್ಚಿ ಬೇಯಿಸಿ. ಆ ನಂತರ ಮಗುಚಿ ಬೇಯಿಸಿ. ಈಗ ಬಿಸಿ ಬಿಸಿಯಾದ ನುಗ್ಗೆ ಸೊಪ್ಪು ಎಗ್ ಬುರ್ಜಿ ಊಟದೊಂದಿಗೆ ಸವಿಯಲು ಸಿದ್ಧ. ಅಡುಗೆ ಅಂತೂ ರೆಡಿ ಆಗಿದೆ. ಒಂದು ದೋಸೆ, ಇನ್ನೊಂದು ಬುರ್ಜಿ ಅಲ್ಲ. ಯಾವ್ದು ನೋಡೋ ಟೇಸ್ಟ್ ಫಸ್ಟಿಗೆ? ಇದಕ್ಕೆ ಹಾಕಿ ತಿನ್ಬೋದು, ಖಾರಿ ಹೀಗೆ ತಿನ್ಬೋದು. ಹಾಗೆ ನೋಡು, ಅದು ಚೆನ್ನಾಗಿತ್ತು. ಆಕ್ಚುಲಿ ದೋಸೆಗೆ ನೀವು ಇದಕ್ಕೆ ಸಾರು ಏನು ಬೇಕು ಅಂತಿಲ್ಲ ಅಲ್ಲ? ಇಲ್ಲ, ಏನು ಬೇಡ, ಎಲ್ಲ ಒಂದೇ ದೋಸೆಯಲ್ಲಿ ಆ್ಯಡ್ ಆಗಿದೆ. ಸ್ಮೂತ್ ಆಗಿ ಚೆನ್ನಾಗಿ ಕಾಣ್ತುಂಟು. ಹೌದು, ಸ್ಮೂತ್ ಉಂಟಲ್ಲ ಎಷ್ಟು. ಚೆನ್ನಾಗುಂಟು. ಮಾತ್ರ ಇದು ಬಿಸಿ ಬಿಸಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತಲ್ಲ. ಬಿಸಿ ಬಿಸಿ ತಿನ್ಬೇಕು. ನಾನು ಹೇಳಿದೆ ಅಲ್ಲ, 1 ಗ್ಲಾಸ್ ಚಾ ಇರಬೇಕು, ಇದು ಇರಬೇಕಲ್ಲ. ಚೆನ್ನಾಗುಂಟು, ಸಕ್ಕತ್ತಾಗಿ ಟೇಸ್ಟ್ ಬರ್ತಾ ಉಂಟು. ಮತ್ತು ನಾರ್ಮಲ್ ಆಗಿ ನಾವು ದೋಸೆ ತಿನ್ನುವಾಗ ಏನು ಅಕ್ಕಿದು ಆ ಥರದ್ದೆಲ್ಲ ತಿಂತೇವೆ. ಬಟ್ ಈ ಥರ ಗೋಧಿ ಇದು ಮಾಡುವಾಗ ಟೇಸ್ಟ್ ಅಂತೂ ಡಿಫ್ರೆಂಟ್ ಬರ್ತಾ ಉಂಟು. ಮತ್ತು ನೀವು ಅದಕ್ಕೆ ಈರುಳ್ಳಿ ಎಲ್ಲ ಹಾಕಿದ ಕಾರಣ ಅದೆಲ್ಲ ಬಾಯಿಗೆ ಹಾಕಿ ಸಿಗ್ತಾ ಉಂಟಲ್ಲ. ಟೇಸ್ಟ್ ಅಂತೂ ಗಮ್ಮತ್ತುಂಟು, ಚೆನ್ನಾಗಿದೆ. ಸ್ವೀಟಾಗಿ ಗಮ್ಮತ್ತಾಗಿದೆ. ಈಗ ಖಾರ ಅಲ್ಲ, ತಗೊಳ್ಳಿ ನೀವು ಕೂಡ. ನೀವು ಆ್ಯಕ್ಚುಲಿ ಎಗ್ಗನ್ನು ಬೇಯಿಸಿದ ಕಾರಣ ನಾನು ಪೀಸ್ ಸಮೇತ ತಗೊಳ್ತೀನಿ. ಹೇಗಿದೆ? ಈಗಂತೂ ಸಾಕಾಗುಂಟು. ಸೊಪ್ಪಿದು ಸ್ವಲ್ಪ ಮಾತ್ರ ನಮಗೆ ಬಾಯಿಗೆ ಸಿಗ್ತಲ್ಲ. ಅಂದರೆ ನಾವು ಕಹಿ ಉಂಟಾ ನಿಮಗೆ? ಕಹಿ ಇಲ್ಲ, ಚೊಗರು ಸಹ ಗೊತ್ತಾಗಲ್ಲ. ಟೇಸ್ಟ್ ಒಂದು ಸಕ್ಕತ್ತಾಗಿದೆ. ಈಗ ಗಂಜಿ ಊಟಕ್ಕೆ ಇದು ಮಾತ್ರ ಹೇಳಿ ಮಾಡ್ತೀನಿ ಅಂತ ಹೇಳ್ಬೋದಲ್ಲ. ಒಂದು ಬೌಲಲ್ಲಿ ಈ ಥರ ಬುರ್ಜಿದ್ರೆ, ಇನ್ನೊಂದು ಪ್ಲೇಟಲ್ಲಿ ಗಂಜಿ ಇದ್ರೆ ಫುಲ್ಲು ಖಾಲಿ ಮಾಡ್ಬೋದು. ಚೆನ್ನಾಗಿ ಆಗಿದೆ ಮ್ಯಾಮ್, ಟೇಸ್ಟಿ ಆಗಿದೆ. ಹೇಗನ್ನಿಸ್ತು ನಿಮಗೆ? ಖುಷಿ ಆಯ್ತಲ್ಲ? ನಮಗೆ ಖುಷಿ ಆಯಿತು. ಈ ಥರ ಸ್ಪೆಷಲ್ಲಾಗಿ ನೀವು ಆರೋಗ್ಯಕರವಾದಂತಹ ಡಿಶನ್ನು ನಮ್ಮ ಸೌರುಚಿಯಲ್ಲಿ ಹೇಳ್ಕೊಡ್ತಿದ್ದೀರ. ಹಾಗಾಗಿ ನಮಗೂ ಕೂಡ ಖುಷಿ. ಹಾಗೆ ಈ ಒಂದು ಕಾರ್ಯಕ್ರಮ 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಕ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸ್ಪೆಷಲ್ಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ನಾನು ಯಾವಾಗಲೂ ಯೂಸ್ ಮಾಡ್ತಾ ಇರೋದಲ್ಲ. ಹಾಗೆ ಜೊತೆಗೆ ಇನ್ನೊಂದು ಸ್ಪೆಷಲ್ಲಾಗಿ ಶಶಿ ಇದ್ದಲ್ಲಿ ಕೊಳೆಯ ಮಾತೇಕೆ ಅಂತ. ಓಕೆ, ಶಶಿ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಧನ್ಯವಾದ ಮ್ಯಾಮ್. ಸಾಕಾಗಿರುವಂತಹ ಸೌತೆಕಾಯಿ ಮತ್ತು ಗೋಧಿ ಹಿಟ್ಟಿನ ದೋಸೆ ಮತ್ತು ಇನ್ನೊಂದು ಸ್ಪೆಷಲ್ಲಾಗಿ ಆ ನುಗ್ಗೆ ಸೊಪ್ಪಿನ ಎಗ್ ಬುರ್ಜಿ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸುಸ್ತಿನಲ್ಲಿ ಏನಿಸಿದೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.